ಸಂಗೀತ ಸಭಾ ಉಡುಪಿ ಹಾಗೂ ಆಭರಣ ಜ್ಯುವೆಲರ್ಸ್ ಇವರ ಸಹಯೋಗದೊಂದಿಗೆ ನವೆಂಬರ್ 24ರಂದು ಭಾನುವಾರ ಮಣಿಪಾಲ ಸಿಂಡಿಕೇಟ್ ಬ್ಯಾಂಕ್ ಗೋಲ್ಡನ್ ಜುಬಿಲಿ ಸಭಾಂಗಣದಲ್ಲಿ ತೀರ್ಥ ವಿಠಲ್ ಸಂಗೀತೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಗೀತ ಸಭಾದ ಟ್ರಸ್ಟಿ ಸಂಧ್ಯಾ ಕಾಮತ್ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಕಲಾ ರಸಿಕರ ಮನಸೂರೆಗೊಂಡ ತೀರ್ಥ ವಿಠಲ್ ಸಂಗೀತ ಕಾರ್ಯಕ್ರಮದಲ್ಲಿ ಈ ಬಾರಿ ಅಂತಾರಾಷ್ಟ್ರೀಯ ಕಲಾವಿದರಾದ ಪ್ರಥಮೇಶ್ ಲಾಗಾಟೆ, ಕುಮಾರಿ ಮುಗ್ಧ ವೈಶಂಪಾಯನ್, ಸಹ ಕಲಾವಿದರಾದ ಶ್ರೀ ನಿರಂಜನ್, ಶ್ರೀಪ್ರಸಾದ್ ಪಾದ್ಯೆ, ಕರುಣಾಕರ್ ಪಾಟೀಲ್ ಹಾಗೂ ಸೂರ್ಯಕಾಂತ್ ಸುರ್ವೆ ಭಾಗವಹಿಸಿ ಸಂಗೀತೋತ್ಸವ ನಡೆಸಿಕೊಡಲಿದ್ದಾರೆ ಎಂದರು. ಜನರು ಬಂದು ಸೇರಬೇಕು ಅಂತ ಹೇಳ್ಕೊಂಡು 24ನೇ ಭಾನುವಾರ ಅಂದರೆ ನೆಕ್ಸ್ಟ್ ಸಂಡೇ ನವೆಂಬರ್ 24 ಭಾನುವಾರ ಸಂಜೆ 5 ಗಂಟೆಗೆ ಮಣಿಪಾಲ್ ಸಿಂಡಿಕೇಟ್ ಬ್ಯಾಂಕ್ ಗೋಲ್ಡನ್ ಜುಬಿಲಿ ಹಾಲಲ್ಲಿ ಆರ್ಟಿಸ್ಟ್ಗಳು ಯಾರಂತ ಹೇಳ್ಕೊಂಡು ಹೇಳಿದ್ರೆ ಮುಗ್ಧಾ ವೈಶಂಪಾಯನ್ ಮೇನ್ ಸಿಂಗರ್ ಮತ್ತು ಪ್ರಥಮೇಶ್ ಲಗಾಟೆ ಮೇನ್ ಸಿಂಗರ್, ಇವರಿಬ್ರು ಮೇನ್ ಸಿಂಗರ್ಸ್. ಸುದ್ದಿಗೋಷ್ಠಿಯಲ್ಲಿ ಸಂಗೀತ ಸಭಾ ಅಧ್ಯಕ್ಷ ರಂಗಪೈ, ಟ್ರಸ್ಟಿ ಅನಂತ ನಾಯಕ್, ಶಶಿಕಲಾ ಭಟ್ ಉಪಸ್ಥಿತರಿದ್ದರು.